ಮರದಲ್ಲಿ ಗುಜ್ಜೆ ಉಂಟು. ಇದು ನಾವು ಪದಾರ್ಥಕ್ಕೇನು ಮಾಡ್ಬೋದು, ಹಾಗೆ ಇದು ತೋಳೆ ಹಾಕಲಿಕ್ಕೇನು ಮಾಡ್ಬೋದು. ಗುಜ್ಜೆಲ್ಲ ಆಗಿದೆ. ಅದಕ್ಕೆ ನಾನು ಇವತ್ತು ಭಾನುವಾರ ಅಲ್ಲ, ಮನೆಗೆ ಬಾ ಅಕ್ಕ ಅಂತ ಹೇಳಿದ ತಮ್ಮ. ಹಾಗೆ ಬಂದೆ. ಅವನ್ನೆಲ್ಲ ಮಾಡಿಕೊಟ್ಟದಕ್ಕೆ ಈಗೆಲ್ಲ ಬಿಡಿಸ್ತಾ ಇದ್ದೇವೆ. ಹಾಗೆ ಇನ್ನು ಬಿಡಿಸಿ ಅದಕ್ಕೆ ಉಪ್ಪು ಹಾಕಿ ಒಂದು ಬಾಟ್ಲಿಯಲ್ಲಿ ಅಥವಾ ಒಂದು ಬಾಲ್ದಿಯಲ್ಲಿ ಅಂತ ಕ್ಯಾನಲ್ಲಿ ಯಾವುದರಲ್ಲಿ ಹಾಕಿದರೆ ಆಗ್ತದೆ. ಉಪ್ಪು ಹಾಕಿಡಬೇಕು. ಮತ್ತು ಇನ್ನು ಸ್ವಲ್ಪ ದಿನ ಆದಮೇಲೆ ಅದನ್ನು ಪದಾರ್ಥ ಮಾಡ್ಬೋದು. ಇಲ್ಲದಿದ್ದರೆ ಚಿಪ್ಸ್ ಮಾಡಲಿಕ್ಕೆ ಆಗ್ತದೆ, ಆದರೆ ಬಿಸಿಲು ಬೇಕಲ್ಲ. ಈಗ ಬಿಸಿಲಿಲ್ಲ, ಬಿಸಿಲು ಬೇಕು ಅಂತಿಲ್ಲ, ಹಾಗೆಯೇ ಬಿಡಿಸಿ ಇಡ್ಬೋದು ಸಪೂರ ಕಟ್ ಮಾಡಿ. ಮತ್ತು ಅದನ್ನು ನಾವು ಎಣ್ಣೆಯಲ್ಲಿ ಕಾಯಿಸಿದರೆ ಚಿಪ್ಸ್ ಕೂಡ ಆಗ್ತದೆ. ನಾನಿವತ್ತು ಹಲಸಿನ ತೋಳೆ ಪದಾರ್ಥ ಮಾಡ್ತೇವಲ್ಲ, ಅದಕ್ಕೋಸ್ಕರ ಮಾಡ್ತಾಯಿದ್ದೇನೆ. ಹಾಗಾದರೆ ಮಾಡುವಲ್ಲ. ಹಾಯ್, ಹಲೋ, ನಮಸ್ತೆ ಎಲ್ಲರಿಗೂ. ನಮಸ್ತೆ ಎಲ್ಲರಿಗೂ ಹಾಯ್. ಹೇಳಲಿಕ್ಕೆ ಹೇಳಿದವರಿಗೂ ಹಾಯ್, ಎಲ್ಲರಿಗೂ ಹಾಯ್. ಮತ್ತು ನೀವೆಲ್ಲ ಏನು ಮಾಡ್ತಿದ್ದೀರಾ? ನಿಮಗೆಲ್ಲ ನಿಮ್ಮ ಮನೆಯಲ್ಲಿ ಹಲಸಿನಕಾಯಿ ಉಂಟಾ? ನಮ್ಮ ತಾಯಿ ಮನೆಯಲ್ಲಿ, ಅಂದರೆ ನನ್ನ ತಮ್ಮ ಇರೋದೀಗ, ತಮ್ಮನ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ಅವರ ಮನೆಗೆ ಬಂದಿದ್ದೇನೆ ಈಗ, ನಮ್ಮ ಮನೆಗೆ ಬಂದಿದ್ದೇನೆ. ಇಲ್ಲಿ ನೋಡಿ, ಗುಜ್ಜೆಲ್ಲ ನನ್ನ ತಮ್ಮ ಎಲ್ಲ ಕಡ್ದು ತೆಗೆದು ಹಾಕಿದ್ದೇನೆ. ಹಲಸಿನಕಾಯಿ ಅದು ಹಣ್ಣು ಕೂಡ ತೆಗೆದಿದ್ದಾನೆ, ಅದನ್ನು ಮತ್ತೆ ತಿನ್ನಬೇಕು. ಈಗ ಒಂದು ಹಲಸಿನ ಕಾಯಿಯನ್ನು ನಾವೀಗ ತೋಳೆ ಹಾಕಲಿಕ್ಕೆ ತೆಗಿತಾ ಇದ್ದೇವೆ. ಹಾಗೆ ಗುಜ್ಜೆ ಕಟ್ ಮಾಡಿ ನೋಡಿ. ಹಲಸಿನ ಕಾಯಿಯನ್ನು ನನ್ನ ತಮ್ಮ ಇಡೀ ಮತ್ತು ಕಾಯಿ ಎಲ್ಲ ಇದು ತುಂಡು ಮಾಡಿ ಕಟ್ ಮಾಡಿ ನೋಡಿ ಈ ರೀತಿ ಮಾಡಿ ಕೊಡ್ತಾನೆ. ಅದನ್ನು ತೋಳೆಯಿಂದ ಬಿಡಿಸ್ಬೇಕೀಗ. ಹೀಗಿರ್ತದಲ್ಲ, ಎಲ್ಲ ಚೆಂದ ಮಾಡಿ ಕೊಟ್ಟಿದ್ದಾನೆ, ನಮಗೆ ಸುಲಭ ಮಾಡಿದ್ದಾನೆ. ಇಲ್ಲದಿದ್ದರೆ ನಾವು ಇದನ್ನೆಲ್ಲ ಮಾಡಲಿಕ್ಕೆ ನಮಗೆಲ್ಲ ಆಗ್ತದೆ. ನೋಡಿ ಈ ರೀತಿ ಮಾಡಿ ಕೊಟ್ಟಿದ್ದಾನೆ. ಇದನ್ನು ನಾವು ಬಿಡಿಸಬೇಕು. ಬಿಡಿಸಿ ಆದಮೇಲೆ ಅದನ್ನು ಸಪೂರ ಮಾಡಬೇಕು. ನೋಡಿ ಈಗ ಅದನ್ನು ನಾವು ಬಿಡಿಸಿದೆವು. ಬಿಡಿಸಿದ ಹೇಗೆ ಅಂದರೆ ಇದು ನೋಡಿ ಈ ರೀತಿ. ಇದನ್ನು ನಾವು ಇಡೀ ತೋಳೆಯನ್ನು ತೆಗೆದು ಸಪೂರ ಕಟ್ ಮಾಡಬೇಕು. ಸಪೂರ ಕಟ್ ಮಾಡಿ ಅದನ್ನು ನಾವು ಉಪ್ಪು ಹಾಕಿಡಬೇಕು. ಉಪ್ಪು ಹಾಕಿಟ್ರೆ ಮತ್ತು ಅದು ತುಂಬ ಇಷ್ಟ ಇದ್ರೂ ಮತ್ತು ಕಡಿಮೆ ಆಗ್ತದೆ. ಹಾಗೆ ಅದನ್ನು ಹಾಕಿ ನಾವು ಇಡುವ. ಇನ್ನು ಈಗೆಲ್ಲ ಗುಜ್ಜೆ ಎಲ್ಲ ಮುಗೀತದೆ. ಮತ್ತು ಗುಜ್ಜೆ ಮರದಲ್ಲಿ ಉಂಟು, ತೋರಿಸ್ತೀನಿ ನಿಮಗೆ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ ಬೆದ್ರ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಿದ್ದೇನೆ. ಸಿಂಪಲ್ ಆದ ವೀಡಿಯೋ ಹಾಕಿದ್ದೇನೆ, ಎಲ್ಲರೂ ನೋಡಿ.